ಎಸ್ಸಿ ಕೂಟದ ದ್ವಿತೀಯ ಸೆಮಿಫೈನಲ್ ಹಣಾಹಣಿಗೆ ಸಾಕ್ಷಿಗಳಿರುವಂತಹ ಬ್ಯಾಂಕ್ ಆಫ್ ಬರೋಡಾ ವಿರುದ್ಧವಾಗಿ ಅದ್ವಿತೀಯ ಎದುರಾಳಿ ತಂಡಗಳ ನಡುವಿನ ಹಣಾಹಣಿ. ಈ ಕೂಟದಲ್ಲಿ ವಿಜಯಶಾಲಿ ತಂಡದ ನೇರವಾಗಿ ಫೈನಲ್ಗೆ ಲಗ್ಗೆ ಇಡುವಂತಹ ತಂಡಗಳಿಗೆ ಸಾಕ್ಷಿಗೊಳ್ಳುವಂತಹ ತಂಡಗಳು ಯಾವುವು ಅನ್ನುವಂತಹ ಸೂಚನೆಗಳಿಗೆ ಎರಡು ತಂಡಗಳು ಕೂಡ ಕೋದಾಟವನ್ನು ಮಾಡಬೇಕಾಗಿದೆ. ಒಂದು ಕಡೆ ಬ್ಯಾಂಕ್ ಆಫ್ ಬರೋಡಾ, ಇನ್ನೊಂದು ಕಡೆ ಸೆಣಸಾಡಲಿರುವಂತಹ ತಂಡ ವರುಣ್ ಟ್ರಾವೆಲ್ಸ್. ಬಹಳಷ್ಟು ಅದ್ಧೂರಿಯಾಗಿ ಸಾಗಿ ಬರ್ತಾ ಇದೆ ಈ ಕಿಲ್ಲೆ ಮೈದಾನದ ಪುಣ್ಯ ಮೈದಾನದಲ್ಲಿ. ಪ್ರೋ ಮಾದರಿ ಪುತ್ತೂರು ಪ್ರೋ ಕಬಡ್ಡಿ ಮಾದರಿಯ ಮ್ಯಾಟ್ ಅಂಕಣದ ದ್ವಿತೀಯ ಸೆಮಿಫೈನಲ್ ಹಣಾಹಣಿ. ಇದು ಲೆಫ್ಟ್ ಕಾರ್ನರ್ ವಿಭಾಗದಲ್ಲಿ ಬ್ಯಾಂಕ್ ಆಫ್ ಬರೋಡಾದ ಸಚಿನ್ ಪ್ರೋ ಕಬಡ್ಡಿ ಮಾದರಿಯ ಮೊದಲ ಸೀಸನ್ ನಲ್ಲಿ ಪ್ರೋ ಕಬಡ್ಡಿಯಲ್ಲಿ ಆಡಿದಂತಹ ತಾರ. ಸುಕೇಶ್ ಇದು ಬ್ಯಾಂಕ್ ಆಫ್ ಬರೋಡಾ ಪ್ರಸ್ತುತ ಪ್ರೋ ಕಬಡ್ಡಿ ಮಾದರಿಯ ಆಟಗಾರ ಸುಕೇಶ್. ಒಳಾಂಗಣದಲ್ಲಿ ಸುಕೇಶ್ ದಾಳಿಗಳು ಸಂಘಟಿತಗೊಳ್ತಾ ಇದೆ. ಆಹಾ ಗೋಪು ಪ್ರಸ್ತುತ ವರುಣ್ ಟ್ರಾವೆಲ್ಸ್ ಪರ ತೋಳಿ ನೀಲಕಾಯದ ಆಟಗಾರನ ತೋಳಿಗಳು ಸಂಘಟಿತಗೊಳ್ತಾ ಇವೆ. ದ್ವಿತೀಯ ಸೆಮಿಫೈನಲ್ ಕಾದಾಟ. ರತನ್ the BOB player, the Bank of Baroda. Precisely he is jersey number 4. The Varun Travels for the Daligal ಸಂಘಟಿತಗೊಳ್ತಾ ಇವೆ. 1-0 ಸ್ಪರ್ಧೆ. ಒಂದರಲ್ಲಿ ಸ್ಪರ್ಧೆ. Each point ಎರಡರಲ್ಲಿ ಸ್ಪರ್ಧೆ. ಮತ್ತು ಪ್ರಸ್ತುತದಲ್ಲಿ ಕಬ್ಬು ನೀಲಕಾಯದ ಆಟಗಾರನ ಜಾಣ್ಮೆಯುತ ದಾಳಿಗಳು ಸಂಘಟಿತಗೊಳ್ತಾ ಇದೆ. ಇದು ಕಿಲ್ಲೆ ಮೈದಾನದ ಪುಣ್ಯ ಮೈದಾನದಲ್ಲಿ ದ್ವಿತೀಯ ಸೆಮಿಫೈನಲ್ ಹಣಾಹಣಿ ಪುತ್ತೂರು ಪ್ರೋ ಕಬಡ್ಡಿಯಲ್ಲಿ. ಪ್ರಸ್ತುತ ಬ್ಯಾಂಕ್ ಆಫ್ ಬರೋಡಾ ದಾಳಿಗಳು ಸಂಘಟಿತಗೊಳ್ತಾ ಇವೆ. ಮೂರರಲ್ಲಿ ಸ್ಪರ್ಧೆ. ಗೋಪುವಿನ ಬರದಾಳಿಗಳು ಸಂಘಟಿತಗೊಳ್ತಾ ಇವೆ. ಇದು ವರುಣ್ ಟ್ರಾವೆಲ್ಸ್ ಬರದಾಳಿ 3-2ರಲ್ಲಿ ಸ್ಪರ್ಧೆ. ಮುನ್ನಡೆಯಲ್ಲಿ ಬ್ಯಾಂಕ್ ಆಫ್ ಬರೋಡಾ. ಎಸ್ 3-3 ಸಮಾಬಲ. ರತನ್ ಅವಳಿ ಅಂಕಗಳ ಸೇರ್ಪಡೆ. 2 ಪಾಯಿಂಟ್ ಪ್ರಾಪ್ತಿ है. 5 पॉइंट है बैंक ऑफ बरोडा. 3 पॉइंट ಇದು ವರುಣ್ ಟ್ರಾವೆಲ್ಸ್. 3-5ರಲ್ಲಿ ಸ್ಪರ್ಧೆ. ಮುನ್ನಡೆಯನ್ನು ಕೈಗೆತ್ತಿಸಿಕೊಳ್ತಾ ಇದೆ ಬ್ಯಾಂಕ್ ಆಫ್ ಬರೋಡಾ.
ಆಹೋ 4-5 ಸ್ಪರ್ಧೆ. ಅಣ್ಣ 4-5 ಒಮ್ಮೆ ಹೇಳಿದ್ದೀವಿ, ಇನ್ನೊಮ್ಮೆ ಹೇಳ್ತಾ ಇದೀವಿ 4-5 ಇಪ್ಪ ಮನಸ್ಸಲಾಯ್. ಎನ್ನಡದಾಗಿ 4-5 ಸ್ಪರ್ಧೆ ಮುನ್ನಡೆಯನ್ನು ಕಾಯ್ದಿರಿಸಿಕೊಳ್ಳುತ್ತಾ ಇದೆ ಬ್ಯಾಂಕ್ ಆಫ್ ಬರೋಡಾ. ಎಸ್ 4-5 ಸ್ಪರ್ಧೆ. ದಾಳಿಯಲ್ಲಿ ಗುಂಪು ಗುಂಪುವಿನ ಬಂಧನಗೊಂಡಾಗ ಇದು ದೊಡ್ಡ ಮೊತ್ತದ ಬೇಟೆ. ಪ್ರಸ್ತುತ ಬ್ಯಾಂಕ್ ಆಫ್ ಬರೋಡದ ಪರದಾಳಿಗಳು ರತನ್ ಜರ್ಸಿ ನಂಬರ್ 8 ಪರದಾಳಿಗಳು ಸಂಘಟಿತಗೊಳ್ತಾ ಇವೆ. ಬ್ಯಾಂಕ್ ಆಫ್ ಬರೋಡಾ ಪರದಾಳಿ ಪ್ರಸ್ತುತ ವರುಣ್ ಟ್ರಾವೆಲ್ಸ್ ಅಂಕಣದಲ್ಲಿ 6-4 ಸ್ಪರ್ಧೆ. ಎಸ್ 6-4 ಸ್ಪರ್ಧೆ ಮುನ್ನಡೆಯನ್ನು ಕತ್ತರಿಸಿಕೊಳ್ತಾ ಇವೆ. ದ 6-4 ಇನ್ ಫೇವರ್ ಆಫ್ ಬ್ಯಾಂಕ್ ಆಫ್ ಬರೋಡಾ ಮುನ್ನಡೆಯಲ್ಲಿದೆ. ಓಹೋ ಸೆಕೆಂಡ್ ಸೆಮಿಫೈನಲ್ ಕಾದಾಟ ಬಹಳಷ್ಟು ರೋಚಕತೆಗೆ ಸಾಕ್ಷಿಗೊಂಡಾಗ ಹಿಮಾಚಲ ಪ್ರದೇಶದ ತಾರೆ ಜರ್ಸಿ ನಂಬರ್ 4 ರತನ್ ಇವರ ಡಿಫೆನ್ಸ್ ವೇಳೆ ರತನ್ನ ದಾಳಿಗಳು ಸಂಘಟಿತಗೊಂಡಾಗ ಇದು ಮಾಡು ಇಲ್ಲವೇ ಮಾಡಿ. ಇಲ್ಲಿ ಅಂಕದೊಂದಿಗೆ ಅಂಕನಿಗೆ ಮರಳಿ ಹೋಗಲೇಬೇಕೆನ್ನುವಾಗ 6 ಸ್ಪರ್ಧೆ. 6 each point. ಎಸ್ ಪಂದ್ಯಾಟ 6 ಸ್ಪರ್ಧೆ. ಸಮಬಲದ ಹೋರಾಟದ ನಿಲುವಿನಲ್ಲಿದೆ. ಒಂದು ಕಡೆ ವರುಣ್ ಟ್ರಾವೆಲ್ಸ್ ಆಫ್ರಿದಿನ ತಡೆಗೋಡೆಗೆ ರಥೆಯನ್ನು ಬಂಧನ. ಅಂಕದ ಏರಿಳಿಕೆ ಬದಲಾವಣೆಗೊಂಡಾಗ ಮುನ್ನಡೆಯನ್ನು ಕಾಯ್ದಿರಿಸಿಕೊಳ್ಳುತ್ತಾ ಇದೆ. ಒಂದು ಅಂಕದ ಮುನ್ನಡೆಯಲ್ಲಿ 7-6 ಇನ್ ಫೇವರ್ ಆಫ್ ವರುಣ್ ಟ್ರಾವೆಲ್ಸ್. ಗೋಪು ಡೊಮಿಗಿ ಪಂಜಾಟ 7-7 ಸಮಾಬಲ. ಇಲ್ಲಿ ಸುಕೇಶ್ ಎಸ್ ಪ್ರೊ ಕಬಡ್ಡಿ ತಾರೆ ಸುಕೇಶ್ ಎಂಬ ನಾಮ ಅಂತಾರಾಷ್ಟ್ರೀಯ ಮಟ್ಟದ ಆಟಗಾರ ಸುಕೇಶ್ ಹೆಗಡೆ. ಬೋನಸ್ 8-7 ಸ್ಪರ್ಧೆ ಮುನ್ನಡೆಯನ್ನು ಕಾಯ್ದಿರಿಸಿಕೊಳ್ತಾ ಇದೆ ಬಿಒಬಿ.
ಹಿಮಾಚಲ ಪ್ರದೇಶದ ಪ್ರತಿಭೆಗಳು ಪುತ್ತೂರಿನ ಕಿಲ್ಲೆ ಮೈದಾನದಲ್ಲಿ ಪ್ರಸ್ತುತ ವರುಣ್ ಟ್ರಾವೆಲ್ಸ್ ಬರದಾಳಿ. ಪ್ರಸ್ತುತ ಒಳಗಡೆದ ಹಾದಿಯಲ್ಲಿ ದ್ವಿತೀಯ ಸೆಮಿಫೈನಲ್ಗೆ ಕದಟವನ್ನು ಮಾಡ್ತಾ ಇದೆ. ಒಂದು ಕಡೆ ಬ್ಯಾಂಕ್ ಆಫ್ ಬರೋಡಾ, ಇನ್ನೊಂದು ಕಡೆ ವರುಣ್ ಟ್ರಾವೆಲ್ಸ್. 8-7 ಸ್ಪರ್ಧೆ. ಇದು ವಂಡರ್ಫುಲ್ ಕ್ಯಾಚ್. ಐವರ ಡಿಫೆನ್ಸ್ ನಲ್ಲಿ ರತನ್ ಥಳಿಯಲ್ಲಿ ಸಂಘಟಿತಗೊಳ್ತಾ ಇದ್ದಾನೆ. ಇದು ಕಡಪದ ಹುಲಿ ಗರ್ಜಿಸ್ತಾ ಇದೆ. ಇದು ಪುತ್ತೂರಿನಲ್ಲಿ ಗೋಪು ಸ್ಕೋರ್ ಬೋರ್ಡ್ ನಲ್ಲಿ ಅವಳಿ ಅಂಕಗಳು ಸೇರ್ಪಡೆ. 2 ಪಾಯಿಂಟ್ ಪ್ರಾಪ್ತಿ है ಸ್ಕೋರ್ ಬೋರ್ಡ್ ನಲ್ಲಿ. ಎಸ್, ಪ್ರಸ್ತುತ ಬ್ಯಾಂಕ್ ಆಫ್ ಬರೋಡಾದ ಬರದಾಳಿಗಳು ಸಂಘಟಿತಗೊಳ್ತಾ ಇದೆ. ಹತ್ತು ಸಮಬಲ. 10 ಈಚ್ ಪಾಯಿಂಟ್. ನಾಲ್ವರ ಡಿಫೆನ್ಸಿನ ವೇಳೆಯಲ್ಲಿ ದಾಳಿಯಲ್ಲಿ ಗೊಬ್ಬುವಿನ ಅಭಿಮಾನಿಗಳು ಪುತ್ತೂರಿನಲ್ಲಿ ಬಹಳಷ್ಟು. ಹನ್ನೊಂದು 10 ಸ್ಪರ್ಧೆ. 11-10. ಅಲೆಕ್ಸ್ ಬೋನಸ್ ಸಿಂಗಲ್ ಪಾಯಿಂಟ್. 12-11 ಸ್ಪರ್ಧೆ. ಮುನ್ನಡೆಯಲ್ಲಿ ವರುಣ್. ಸೂಪರ್ ಟೇಕಲ್ ಆನ್ ಸಿಚುವೇಶನ್. ರೈಡರ್ ಇಸ್ ದ ಗೋಪು. ಇದು ಹಿಮಾಚಲ್ ಪ್ರದೇಶದ ಪ್ಲೇಯರ್. ಇದು ಗಿಲ್ಲೆ ಮೈದಾನ್. ಮಿಥುನ್ ಪ್ರಸ್ತುತ ದಾಳಿಯಲ್ಲಿ ಮಿಥುನ್ ಏಕಾಂಗಿಯ ಹೋರಾಟ. ಮಿಥುನ್ ಬಂಧನ. ಸಂಘಟಕರಲ್ಲಿ ಒಂದು ಸೂಚನೆ ಕೊಡ್ತಾ ಇದ್ದೀವಿ ಸರ್. ಬಾಲಕೃಷ್ಣ ಸರ್, ಅಲ್ಲಿ ವೇದಿಕೆಯಲ್ಲಿ ಸ್ಕೋರ್ ಕಾಣ್ತಿಲ್ಲ, ಅಲ್ಲಿ ಹಿಂಬದಿಯ ವೀಕ್ಷಕರನ್ನ ಸ್ವಲ್ಪ ಅಲ್ಲಿಂದ ತೆರವುಗೊಳಿಸಿ. ಗೋಪು ಪ್ರಥಮಾರ್ಧ ಮುಕ್ತಾಯ ನಂತರ ದ್ವಿತೀಯಾರ್ಧದ ಪ್ರಥಮ ದಾಳಿಯಲ್ಲಿ ಗೋಪು 12-17 ಪಂಡೆ. 18-12 ಸ್ಪರ್ಧೆ.
ರತನ್ ಆಹಾ ಹತ್ತೊಂಬತ್ತು 12 1912 in favor of Varun Travels. 12-19 ಸ್ಪರ್ಧೆ ಬಹಳಷ್ಟು ರೋಚಕತೆಗೆ ಸಾಕ್ಷಿ ಬೀಳ್ತಾ ಇವೆ. ಹನ್ನೆರಡು 19 ಸ್ಪರ್ಧೆ ರತನ್ ಆಹಾ super tackle on situation. हिमाचल प्रदेश राइडर का सुपर टैकल ऑन है. Alex, Bank of Baroda. Alex ದಾಳಿ ಬ್ಯಾಂಕ್ ಆಫ್ ಬರೋಡಾ ಪರ ದಾಳಿಗಳು ಸಂಘಟಿತಗೊಳ್ತಾ ಇವೆ. ಜೆರ್ಸಿ ನಂಬರ್ 5 21-12 Super tackle 2 point. Yes, City Channel live. in favor of Varun Travels. 21-14 super tackle on situation. ದಯವಿಟ್ಟು ಅಲ್ಲಿ ಸ್ಟೇಜ್ ನಲ್ಲಿ ವೀಕ್ಷಕರು
ಅಲ್ಲಿ ಸ್ಕೋರ್ ಬೋರ್ಡ್ ನಿಂದ ಸ್ವಲ್ಪ ತೆರವುಗೊಳಿಸಿ ದಯವಿಟ್ಟು ಚೂರ್ ಅಲ್ಪರ್ ಲಕ್ಕಲೆ ಸ್ಕೋರ್ ತೋರ್ಚಿ ದಮಲ್ ತಲ್ಪರ್ ಚೂರ್ ಲಕ್ಕಲೆ Third round. Marla. Third right. Back to order. 22-14 Ana dayamal talpa score tochi please stage the mitri ipnaklu please ana 16-22 ಸುಕೇಶ್ ದಳಿಯಲ್ಲಿ 16-22 ಸ್ಪರ್ಧೆ ಹದಿನೇಳು 22 17-22 Third right to order. Decided right. (23-17) 23-17 Last 5 minutes the full fight. ಅಂತಿಮ 5 ನಿಮಿಷದ ಪಂದ್ಯಕೂಟ ಮಾತ್ರ 18-23 अंतिम 5 मिनट का बाकी है
18-23 ಸ್ಪರ್ಧೆ 18-23 ಇನ್ ಫೇವರ್ ಆಫ್ ವರುಣ್ ಟ್ರಾವೆಲ್ಸ್. थर्ड राउंड, लास्ट 4 मिनट्स से फुल फॉर टाइम. अंतिम 4 मिनट का बाकी है. डू और डाई डिसाइडेड राइट है. Nineteen 23. Third right, back to order. Decided right. Ratan, Bank of Baroda. ಇಪ್ಪತ್ನಾಲ್ಕು 19. Nineteen 24. Last 3 minutes से फुल फॉर टाइम. अंतिम 3 मिनट का बाकी है. 19-24 ಸ್ಪರ್ಧೆ. Alex 19-24. (25-19). Last 2 minutes. ಲಾಸ್ಟ್ 2 ಮಿನಿಟ್ 25-19. Last 2 minutes का बाकी है. 19-25. Third right, do or die. 26-19. Last minute. अंतिम मिनट बाकी है. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ